ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇತವಾರ್ತೆ ದೇವರ ಮಹಾರಾಷ್ಟ್ರದ ಪ್ರವೀಣ್ ಚೌಗಲೆ ಒಂಜೇ ಕುಟುಂಬದ ನಾಲ್ವರಿನ ಕೆರ್ನ ಮಲ್ಪೆ ನೇಚರ್ದ ಇಲ್ಲಡೆ ಉಡುಪಿ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪೋದು ಇಲ್ಲಲ್ದ ಯಜಮಾನಿ ನೂರ್ ಮೊಹಮ್ಮದ್ರಿಗೆ ಸಮಾಧಾನ ಪಂತೆರ ಊರದ ಕಾಂಗ್ರೆಸ್ ನಾಯಕರು ಒಟ್ಟಿಗಿತ್ತೆರ ಬುಡಿದಿ ಬೊಕ್ಕ ಮುಯರ್ ಜೋಕ್ಲೆನ ಕಳೆವನ್ನ ಮಲ್ಪೆ ನೇಚರ್ ಇಲ್ಲಲ್ದ ನೂರ್ ಮೊಹಮ್ಮದ್ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ರೆಗ್ ಭಿನ್ನ ತನ್ನ ಓಲೆ ಕುರಿಯರ ಈ ಬಗೆಟ್ಟು ನೂರ್ ಮೊಹಮ್ಮದ್ ಮಾಹಿತಿ ಕೊಡ್ದು ಬೇಗ ನ್ಯಾಯ ಕೊರಪಾವನ ಬಗೆಟ್ಟು ಮಂತ್ರಿಯರು ಭರವಸೆ ಕೊಡ್ತಾರ ಮಂತ್ರಿಯರ ನಮಿತ್ತ ವಿಶ್ವಾಸ ಉಂಡು ತುರ್ತು ಕೋರ್ಟುಡು ವಿಚಾರಣೆ ನಡಪಾಯರೆ ಒತ್ತಾಯ ಮಲ್ತದ ಮಾತಾರೀತಿಡ್ಲ ಸಾಕಾರ ಕೊರ್ಪುಣಂದು ಮಂತ್ರಿಯರು ನಂಬಾದರೆಂದಾರ ಪಂಡ್ಯರ ಇಲ್ಲಲ್ದ ಹಿರಿಯ ಮಗೆ ಅಸಾದ್ ಪಾತ್ರೆಡ್ದು ಪೊಂಜೋನಕ್ಲು ಸಮಾಜುಡು ದುಂಬು ಬರಂದುಲ್ಲೆರ ಅಕ್ಲೆಗ್ ಭದ್ರತೆ ಬೋರ್ಡು ಕೆಲಸದ ಉಪದ್ರ ಅಂಡಾಯಿನ ತಿರಿಪಾಯರೆ ಮಹಿಳಾ ಸೆಲ್ಲುಲೆನ ಅಗತ್ಯ ಉಂಡು ಎನ್ನ ಮೆಗ್ದಿಗ ಆಯೆ ಉಪದ್ರ ಕೊಡ್ದಿಪ್ಪು ಲೈನ್ ಕ್ರಾಸ್ ಮಲ್ತಿನೇಕ ಮೊಬೈಲ್ ಬ್ಲಾಕ್ ಮಲ್ತದುಪ್ಪು ಇಲ್ಲಡ್ದ ತೆರಿಪಾದಂಡ ಎಂಚಿನಾಂಡಲ ಕ್ರಮದ ತೊಂದಲಿ ಕೆಲಸದವಲು ಸಮಸ್ಯೆ ಅಂಡ ಕೆಲಸಗೂ ಪೋಪನ ಬುಡ್ಚಿಯಿಂದ ಅಮ್ಮಿಯರು ಪನೊಂದಿತ್ತೆರ ಪೊಂಜೋನಕ್ಲು ಮದಿಮೆ ಕಂಡನಿ ಪಂಡ್ ಇಲ್ಲಡೆ ಕುಲ್ಲುನ ಸರಿಯತ್ ಅಕ್ಲಿಗೆ ಕೆಲಸ ಮಲ್ಪನ ಅವಕಾಶ ತಿಕ್ಕೊಡೊಂದು ಅಸಾದ್ ಪಂಡ್ಯರ ಕೂಡ ದಿವಸ ಆಚರಣೆ ಮಾಡಿಲ್ಲ ಇದು ಅವರ ಇಬ್ಬರು ಗಂಡ ಮತ್ತೆ ಅವರ ಬ್ರದರ್ ಇಬ್ಬರು ಸಹಿ ಮಾಡೋದ್ರ ಮೂಲಕ ನಿಮಗೆ ಮನವಿಯನ್ನು ಕೊಟ್ಟಿದ್ದಾರೆ ದಯಮಾಡಿ ಇದನ್ನು ಇನ್ನು ಏನು ಕಾನೂನು ಸುವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊಳ್ತೀವಿ. ಮಾಹಿತಿ ಇದೆಯಾ? ಈಗ ಖಂಡಿತ ಯಾರಿಗೂ ಮಾಹಿತಿ ಇರಲಿಲ್ಲ. ನಾನು ನಿರಂತರವಾಗಿ ನಮ್ಮ ಉಡುಪಿ ಜಿಲ್ಲಾ SP ಅವ್ರ ಜೊತೆ ಸಂಪರ್ಕದಲ್ಲಿದ್ದೆ. ಬೇರೆ ಯಾರಿಗೂ ಕೂಡ ಮಾಹಿತಿ ಇರಲಿಲ್ಲ. ಆ ಮನುಷ್ಯನ ನೋಡಿದ್ರೆ ತಮಗೂ ಗೊತ್ತಾಗುತ್ತೆ, ಒಂಥರ ಸೈಕೋ ಇದ್ದಂಗೆ ಇದ್ದಾನೆ ಅವನು. ಮೊದಲನೇ ಮದುವೆ ಆದಂತವನು, ಅವನಿಗೂ ಕೂಡ 2 ಮಕ್ಕಳಿದ್ದಾರೆ. ಒಂಥರ ಏನೋ ಈ ಸೈಕೋ ಕಿಲ್ಲರ್ ತರ ಬಂದು 20 ನಿಮಿಷದಲ್ಲಿ ಈ ರೀತಿ ಒಂದು ಅಮಾನುಷ ಕೃತ್ಯ ಮಾಡ್ತಾನೆ ಅಂದ್ರೆ ಅವನು ಮೆಂಟಲ್ ಸ್ಟೇಟಸ್ ಯಾವ ಮಟ್ಟಕ್ಕೆ ವಿಕೃತವಾಗಿತ್ತು ಅನ್ನೋದನ್ನ ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತರು ಮನವಿಯನ್ನ ಕೊಟ್ಟಿದ್ದಾರೆ. ಅವರ ಹಸ್ಬೆಂಡ್ ಆಗಲಿ, ಮಗ ಆಗಲಿ ಅಥವಾ ಅವರ ತಮ್ಮ ಆಗಲಿ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಇದನ್ನ ಮಾಡಬೇಕು ಮತ್ತು ಪರ್ಟಿಕ್ಯುಲರ್ ಒಬ್ಬರ ಹೆಸರನ್ನು ಕೂಡ ಕೊಟ್ಟಿದ್ದಾರೆ, ಅವರಿಂದ ಇದು ತನಿಖೆ ಆಗಬೇಕು ಅಂತ. ಸೊ ಏನೇನು ಕಾನೂನು ಚೌಕಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಮಾಡಬೇಕು ಅದನ್ನೆಲ್ಲ ಕೂಡ ಮಾಡಿ. ಕುಟ್ಲ KMCದ ಪುದರ್ಪೊಯಿ ಮೂತ್ರಶಾಸ್ತ್ರಜ್ಞರು ಡಾಕ್ಟರ್ GG ಲಕ್ಷ್ಮಣ ಪ್ರಭು ಶುಕ್ರವಾರ ತೀರ್ನ ಬೇಜಾರ್ದ ಸಂಗತಿ ನಡೆತಂಡ ಅರೆಗ 51 ವರ್ಷ ಪ್ರಾಯ ಆದಿತ್ತಂಡ ಡಾಕ್ಟರ್ಗೆ 1 ವಾರದ ದುಂಬು ಆಸ್ಪತ್ರೆಡ್ ಹೃದಯಾಘಾತ ಆದಿತ್ತಂಡ. ಕುಟ್ಲ KMCದ ಪುದರ್ಪೊಯಿ ಮೂತ್ರಶಾಸ್ತ್ರಜ್ಞರು ಡಾಕ್ಟರ್ GG ಲಕ್ಷ್ಮಣ ಪ್ರಭು ಶುಕ್ರವಾರ ತೀರ್ನ ಬೇಜಾರ್ದ ಸಂಗತಿ ನಡೆತದಂಡ ಅರೆಗ 51 ವರ್ಷ ಪ್ರಾಯ ಆದಿತ್ತಂಡ ಡಾಕ್ಟರ್ಗೆ 1 ವಾರ ತುಂಬು ಕರ್ತವ್ಯಡು ಪನಗ ಹೃದಯಾಘಾತ ಆದಿತ್ತಂಡ ಆರ ಆಸ್ಪತ್ರೆಡ್ ICU ಇಡಿತ್ತೆರ. MBBS ಆದ MS MCH DNB ಪದವಿ ಪಡೆದಿತ್ತಿನ ಡಾಕ್ಟರ್ ಲಕ್ಷ್ಮಣ ಪ್ರಭುರಿಗೆ ಮೂತ್ರಾಂಗ ಸೀಕ ಶಾಸ್ತ್ರ ವಿಭಾಗಡು 35 ವರ್ಷಲನ ಅನುಭವ ಇತ್ತಂಡ 2022 ಭಾರತೀಯ ಮೂತ್ರಾಂಗ ಸೀಕದ ಮರ್ದ ಎಡೇನ ತೆರಿನಕ್ಲ ಸಂಘದ ಕಾರ್ಯಾಂತರಾದ್ಲ ಅಧಿಕಾರವಿತ್ತೆರ. ಭಾರತೀಯ ವೈದ್ಯಕೀಯ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಕಾರ್ಯಾಂತರಾದ್ಲ ಡಾಕ್ಟರ್ ಲಕ್ಷ್ಮಣ ಪ್ರಭು ಸೇವೆ ಸಂದಾದೆರ. ಪುತ್ತೂರದ ದುಂಬುದ ಶಾಸಕರ ಸಂಜೀವ ಮಠಂದೂರ್ರೆಗ್ ಉಚ್ಚುತುಚ್ಚಿನ ಸಂಗತಿ ಗುರುವಾರ ನಡೆತದಂಡ ಆರು ಅಪಾಯ ಹಿಡಿದು ಬಚಾವಾತೆರ. ಪುತ್ತೂರದ ದುಂಬುದ ಶಾಸಕರ ಸಂಜೀವ ಮಠಂದೂರ್ರೆಗ್ ಉಚ್ಚುಚುಚ್ಚಿನ ಸಂಗತಿ ಗುರುವಾರ ನಡೆತದಂಡ ಆರು ಅಪಾಯ ಹಿಡಿದು ಬಚಾವಾದರಂದ ಅರೆನ ಮುಟ್ಟದ ಮೂಲ ತೆರಿಪಾದಂಡ ರಾತ್ರದ ಪೊರ್ತು ಇಲ್ಲದ ಕೈತಾಲ್ ನಡಪನ ಅಭ್ಯಾಸ ಐತಿನಾರೆಗ್ ನಡಪನಗ ಕಡಂಬಲೆ ಉಚ್ಚುಚುಚ್ಚಿದಂಡ ಅಪಗನೆ ಅರೆನ ಪುತ್ತೂರದ ಖಾಸಗಿ ಆಸ್ಪತ್ರೆಗೆ ಸೇರ್ಸಾದೆರ. ಮಠಂದೂರು ಅಪಾಯ ಹಿಡಿದು ಬಚಾವಾತೆರ. ಶುಕ್ರವಾರನೇ ಆಸ್ಪತ್ರೆಡ್ದ ಇಲ್ಲಡೆ ಪೋಪೆರಂದ ಅರೆನ ಒಟ್ಟುಗಿತ್ತಿನ ಹಿರೇಬಂಡಾಡಿ ಗ್ರಾಮ ಪಂಚಾಯತದ ದುಂಬುದ ಕುರ್ಕಾರ್ಯರ ಹಮ್ಮಬ್ಬ ಶೌಕತ್ ಅಲಿ ತೆರಿಪ ಗ್ರಾಮೀಣ ಪತ್ತಿನ ಸಹಕಾರ ಸಂಘವಕ್ಕ ಬೇರು ಉತ್ಪತ್ತಿ ಸಂಘದಕ್ಲಿಗೆ ಸೇವಾ ಭದ್ರತೆ ಒದಗಾಯರೆ ಕಾಯ್ದೆನ ತಿದ್ದದಂಡ ರಾಜ್ಯಪಾಲರು ಒತ್ತೊಂದರಂದ ರಾಜ್ಯದ ಸಹಕಾರ ಮಂತ್ರಿ KN ರಾಜಣ್ಣ ಕುಡ್ಲಡ್ ಸುದ್ದಿ ಕುಟುಡ್ ಪಂತೆರ.
ರಾಜ್ಯದ ಸಹಕಾರ ಮಂತ್ರಿ ಕೆಎನ್ ರಾಜಣ್ಣ ಶುಕ್ರವಾರ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಸಭಾಂಗಣಡು ಸುದ್ದಿ ಕುಟ್ಟೋಡು ಪಾತಿರ್ದು ತಾನು ಸಹಕಾರ ಮಂತ್ರಿ ಆಯ್ಬುಕ್ಕ ಸುರುತ ಸರ್ತಿ ಕುಡ್ಲಗ್ ಬೈದೆ ಜಿಲ್ಲೆಗೆ ಸಹಕಾರಿ ಇಲಾಖೆ ಎಡ್ಡ ರೀತಿಯ ಗಮನ ಕೊಡ್ತುಂಡು ಸಹಕಾರಿ ಆಂದೋಲನದ ಉದ್ದೇಶ ನಡಪಾದು ಕೊರ್ಪು ನಾವು ಎಂಕ್ಲೆನ ಕರ್ತವ್ಯ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆದ ಮಾತಾ ಅಧಿಕಾರಿನ ಮೂಲಕ ಸರ್ಕಾರದ ನಿರ್ದೇಶನಗಳನ್ನು ಪಾಲನೆ ಮಲ್ತೊಂದು ಜನಕ್ಲೆನ ಅಗತ್ಯలను ಒದಗಾಯರ ತಯಾರುಲ್ಲ ರೈತರಿಗೆ ಸಾಲ ಸವಲತ್ತು ವ್ಯವಸಾಯ ಅತ್ತಾಂದಿ ಸಾಲ ಸವಲತ್ತಲ್ಲ ಜಿಲ್ಲಾ ಬ್ಯಾಂಕ್ ಕೊರೊಂದುಂಡು ರಾಜ್ಯದ 21 ಜಿಲ್ಲಾ ಬ್ಯಾಂಕ್ಲ ಅವೇ ರೀತಿಡು ಉಂಡು ಮುಲ್ಪ ಡೆಪಾಸಿಟ್ ಹೆಚ್ಚ ಉಂಡು ಗುರ್ಕಾರ್ಯರು ಸೇರಿದು ಮಾತಿರ್ಲ ಎಡ್ಡೆ ಸೇವೆ ಮನಸ್ಸಡು ಕೆಲಸ ಮಲ್ತೊಂದುಲ್ಲಿರಂದು ಪಂಡ್ಯರ ಕಾಂಗ್ರೆಸ್ ಅಧಿಕಾರಗೂ ಬತ್ತಿ ಬೊಕ್ಕ ಶೂನ್ಯ ಬಡ್ಡಿ ಬಿಲೆತ ಸಾಲನು 3 ಲಕ್ಷದ್ದು ಐನೇಕಿಯರಾದ ಮಧ್ಯಮಾವಧಿ ಸಾಲ 17 ಲಕ್ಷ ರೂಪಾಯಿ ಮುಟ್ಟ ಏರಾದ ಗ್ರಾಮೀಣ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯತ್ವವನ್ನು ಅಧಿಕಾರಿ ಸೇರಿನಂಚ ಪೇರು ಉತ್ಪತ್ತಿ ಸಹಕಾರಿ ಸಂಘಲಿನ ಅಧಿಕಾರುలు ಬೊಕ್ಕ ಕೆಲಸದಕ್ಲಿಗೆ ಸೇವಾ ಭದ್ರತೆ ಉಪ್ಪುಜಿ ಓವುಲ ಸರಿಯಾದ ತಿಕ್ಕೊಂದಿಜ್ಜಿ ಒವ್ವಾ ಕಾರಣಗೂ ಬೇಲೆಡ್ದ ದಿಪ್ಪುವೇರು ಇಂಚಿನ ಮಾತ ದೂರುಂಡು ಅಂಚಾದ ಕಾಯ್ದೆ 128 ತಿದ್ದುಪಡಿ ಮಲ್ತದ ಗವರ್ನರ್ ಒಪ್ಪಿದರು ಒಂಜಿ ಕಾಮನ್ ಕ್ಯಾಡರ್ ಅಥಾರಿಟಿ ಮಲ್ತದ ಜಿಲ್ಲಾ ಬ್ಯಾಂಕದ ಗುರ್ಕಾರಿ ರೈಕ್ ಗುರ್ಕಾರ ನಿಲೆಟ್ ಸಿಇಒ ಕಾರ್ಯಂತರಾದಿತ್ತದ ಸೇವಾ ಭದ್ರತೆ ಬಗೆಟ್ ನಿರ್ಧಾರ ಮಲ್ಪೆರಂದು ಮಂತ್ರಿ ರಾಜಣ್ಣ ಪಂಡ್ಯರ ಸಹಕಾರಿ ಸಂಘಲಿಗೆ ಹೊಸ ಸದಸ್ಯರನ್ನು ಸೇರ್ಸಾನಾಗ ಬರವು ಕಲ್ತಿನ ಜವನರಿಗೆ ಬೊಕ್ಕ ಪೊಂಜೊಲಿಗೆ ಅವಕಾಶ ಕೊರಿಯರೆ ಸೂಚನೆ ಕೊಡ್ತಾಂದು ಪಂಡಿನ ಸಹಕಾರ ಮಂತ್ರಿ ಕೆಎನ್ ರಾಜಣ್ಣ ಪ್ರಶ್ನೆಲಿಗೆ ಉತ್ತರ ಕೊಡ್ದು ಪೇರು ಉತ್ಪತ್ತಿದಕ್ಲಿಗೆ ಅಪಕಪಕ ಬೆಲೆ ಹೆಚ್ಚು ಕಮ್ಮಿ ಮಲ್ಪುಜ ಅವಿನ ಬೇತೆ ರೀತಿಡು ಕೊರ್ಕಾಂದ ನಿರ್ಧಾರ ಮಲ್ತದ ಒವ್ವೇ ರೀತಿಡ್ಲ ಬೆಲೆ ಹೆಚ್ಚ ಮಲ್ಪನ ಪ್ರಸ್ತಾಪ ಇಚ್ಚಿಂದು ಪಂಡ್ಯರ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರ್ಕಾರ್ಯರು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ದೇವಿ ಪ್ರಸಾದ ಶೆಟ್ಟಿ ಸೇರಿನಂಚ ನಿರ್ದೇಶಕರು ಸುದ್ದಿ ಕೊಟ್ಟುಡಿತ್ತೇರು. ಬರೀ ಜಿಲ್ಲಾ ಬ್ಯಾಂಕ್ ಮಾತ್ರ ಉತ್ತಮವಾಗಿದೆ ಅಂತಲ್ಲ, ಇಲಾಖೆನಲ್ಲೂ ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಜನರಿಗೆ ಸ್ಪಂದಿಸಿದ್ದಾರೆ ಅಂತೇಳಿ ನನಗೆ ಮನವರಿಕೆ ಆಗಿದೆ. ಇನ್ನು ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕಾರ್ಯದ ಒತ್ತಡದಿಂದ ಲೋಪಗಳಿರಬಹುದು, ಇಲ್ಲ ಅಂತಲೂ ನಾನು ಹೇಳೋದಿಲ್ಲ. ಆದರೆ ಅವೆಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಮುನ್ನಡಿತಕ್ಕಂಥದ್ದು ನಮ್ಮ ಸಹಕಾರಿ ಆಂದೋಲನದ ಉದ್ದೇಶವನ್ನು ನಾವು ಈಡೇರಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ಒಂದು ಹಿನ್ನೆಲೆಯಲ್ಲಿ ಇನ್ನೂ ಸೂಚನೆಗಳನ್ನು ಸಲಹೆಗಳನ್ನು ಬಹಳಷ್ಟು ನಮ್ಮ ಎರಡೂ ಜಿಲ್ಲೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೂ ಕೂಡ ಮನವರಿಕೆ ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ ಎಲ್ಲ ಅಧಿಕಾರಿಗಳು ಕೂಡ ಸರ್ಕಾರದ ನಿರ್ದೇಶನಗಳು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ರೈತರ ಅವಶ್ಯಕತೆಗಳು ಆ ಎಲ್ಲವನ್ನು ಕೂಡ ನಿರೀಕ್ಷೆಯಂತೆ ಅವಶ್ಯಕತೆಗಳನ್ನು ಪೂರೈಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಕ್ಕಂಥದ್ದಕ್ಕೆ ಬದ್ಧ ಇದ್ದೇವೆ ಅಂತಕ್ಕಂಥದ್ದು. ಮತ್ತು ಏನು ಜಿಲ್ಲಾ ಬ್ಯಾಂಕ್ ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಏನಿದೆ, ಇದು ಕೂಡ ಉತ್ತಮವಾಗಿ ರೈತರಿಗೆ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ವ್ಯವಸಾಯೇತರ ಸಾಲಗಳನ್ನು ಕೂಡ ಹೆಚ್ಚು ಜಿಲ್ಲಾ ಬ್ಯಾಂಕಿನ ಕೊಡುಗೆ ವ್ಯವಸಾಯೇತರ ಸಾಲಗಳಲ್ಲೂ ಕೂಡ ಇದೆ. ಬೇಸಾಯದ ಸಾಲ ನಾವೆಲ್ಲ ಏನು ಕೊಡ್ತೇವೆ ಅದರಿಂದ ಸಾಲ ಕೊಡ್ತಕ್ಕಂಥ ಸಂಸ್ಥೆಗಳಿಗೆ ಲಾಭಾಂಶದ ಹೆಚ್ಚು ಏನಿಲ್ಲ. ಇನ್ನೂ ಕೊರತೆ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅಲ್ಲಿ ಕೊರತೆ ಉಂಟಾಗ್ತಕ್ಕಂಥದ್ದನ್ನು ವ್ಯವಸಾಯೇತರ ಸಾಲಗಳ ನೀಡಿಕೆಯಲ್ಲಿ ಬರ್ತಕ್ಕಂಥ ಆದಾಯದಿಂದ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕು ಮಾಡ್ತಾಯಿದೆ. ಹಾಗೆ ಬೇರೆಲ್ಲ ರಾಜ್ಯದಲ್ಲಿರ್ತಕ್ಕಂಥ 21 ಜಿಲ್ಲಾ ಬ್ಯಾಂಕ್ಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಅದು ವಿಶೇಷವಾಗಿ ಇಲ್ಲಿ ಉಳಿತಾಯ ಡೆಪಾಸಿಟು ಕೂಡ ಜಾಸ್ತಿ ಇದೆ, ಲೆಂಡಿಂಗು ಕೂಡ ಜಾಸ್ತಿ ಇದೆ. ಮತ್ತು ಇಲ್ಲಿನ ಆಡಳಿತ ಮಂಡಳಿ ಅಧ್ಯಕ್ಷರಿಂದ ಹಿಡಿದು ಆಡಳಿತ ಮಂಡಳಿಯವರು ಅಧಿಕಾರಿಗಳು ಎಲ್ಲರೂ ಕೂಡ ಉತ್ತಮವಾಗಿ ಸೇವಾ ಮನೋಭಾವದಿಂದ ಕೆಲಸ ಮಾಡಿದ್ದಾರೆ ಅಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ನಮ್ಮ ಸಹಕಾರಿ ಆಂದೋಲನದಲ್ಲಿ ಈಗಾಗಲೇ ನಾವು ಅಧಿಕಾರಕ್ಕೆ ಬಂದ ನಂತರ ಏನು 3 ಲಕ್ಷ ರೂಪಾಯಿಗಳು ಶೂನ್ಯ ಬಡ್ಡಿನಲ್ಲಿ ಕೊಡ್ತಾ ಇದ್ದು ಅದನ್ನು 5 ಲಕ್ಷಕ್ಕೆ ನಾವು ಏರಿಕೆ ಮಾಡಿದ್ದೇವೆ. ಹಾಗೆಯೇ ಮಧ್ಯಮಾವಧಿ ಸಾಲವನ್ನು 3% ಬಡ್ಡಿನಲ್ಲಿ ಏನು ನಾವು ಕೊಡ್ತಾ ಇದ್ದು ಆ ಒಂದು ಮಧ್ಯಮಾವಧಿ ಸಾಲವನ್ನು 10 ಲಕ್ಷದಿಂದ ಅದು 3% ಬಡ್ಡಿ ದರದಲ್ಲಿ 15 ಲಕ್ಷದವರೆಗೂ ಕೂಡ ಏರಿಕೆಯನ್ನು ಮಾಡಿದ್ದೇವೆ. ಅದು ಎಷ್ಟು ಮಟ್ಟಿಗೆ
ಕಾರ್ಯಗತ ಆಗ್ತದೆ ಅಂತಕ್ಕಂಥದ್ದು ಸಾಲ ತೆಗೆದುಕೊಳ್ಳೋರ ಆಸ್ತಿ ಮತ್ತು ಅವರ ಭೂ ಹಿಡುವಳಿಯ ಆಧಾರದ ಮೇಲೆ ತೀರ್ಮಾನ ಆಗ್ತದೆ. ಆಟೋ ಬೊಕ ಬೇತೆ ವಾಣಿಜ್ಯ ಡ್ರೈವರ್ಲು ಕಷ್ಟುಡು ಬೆನೊಂದುಪ್ಪನಗ ಕೇಂದ್ರ ಬೊಕ ರಾಜ್ಯ ಸರ್ಕಾರ ಬೇತೆ ಬೇತೆ ನಮೂನೆಡ್ ಡ್ರೈವರ್ಲಿಗೆ ಕಷ್ಟ ಕೊರೊಂದುಂಡೊಂದು STTU ಜಿಲ್ಲಾ ಗುರುಕಾರ್ಯರು ಸಿದ್ದಿಕ್ ಕಣ್ಣಂಗಾರ್ ದೂರ್ದೆರ್ ಕುಡ್ಲಡ್ ಗುರುವಾರ ನಡಪಾಯಿನ ಪ್ರತಿಭಟನೆಡ್ ಅರ್ಪಾತಿರಿಯರು. ಆಟೋ LPG ಇಂಚಿತ್ತಿ ಅಗತ್ಯ ವಸ್ತುಲೆ ನೈಪರೀತ ಬೆಲೆ ಎಡ್ತೆಗೆ ಇರೋದ ತೋಜಾದ ಬೆಲೆ ಎಡ್ತೆನ್ ಪತ್ತಡದಿ ಓಡೊಂದು ಒತ್ತಾಯ ಮಲ್ತದು ಗುಡ್ಲಾಡ್ ಗುರುವಾರ STTU ಆಟೋ ಡ್ರೈವರ್ಲೆನ ಯೂನಿಯನ್ ಪ್ರತಿಭಟನೆ ನಡಪಾಂಡ್. ಸಮಿತಿದ ದಕ್ಷಿಣ ಕನ್ನಡ ಜಿಲ್ಲಾ ಗುರುಕಾರ್ಯರು ಸಿದ್ದಿಕ್ ಕಣ್ಣಂಗಾರ್ ಪಾತಿರ್ದ ಸರ್ಕಾರದ ತಪ್ಪು ಪಣವು ನೀತಿರ್ದ ಕಂಗಾಲಾಯಿನ ಬಡವೆರು ನಡುವರ್ಗದಕ್ಲೆಗ್ ಆಟೋ LPG ಇಂಚಿತ್ತಿ ಅಗತ್ಯ ವಸ್ತುಲೆನ ಬೆಲೆ ಎಡ್ತೆ ಪೆಟ್ಟಾಯಿನ ಮಿತ್ ಕೈತದಿತ್ತಿನಂಚ ಆತಂಡ್ ಆಟೋ ಬೊಕ ಬೇತೆ ವಾಣಿಜ್ಯ ಡ್ರೈವರ್ಲು ಕಷ್ಟೋಡು ಬೆನೊಂದುಪ್ಪನ ಕೇಂದ್ರ ಬೊಕ ರಾಜ್ಯ ಸರ್ಕಾರ ಬೇತೆ ಬೇತೆ ನಮೂನೆಡ್ ಡ್ರೈವರ್ಲಿಗೆ ಕಷ್ಟ ಕೊರೊಂದುಂಡೊಂದು ಸಿದ್ದಿಕ್ ದೂರಿಯರ್ ಇಲಿಯಾಸ್ ಬೆಂಗರೆ ಖಾದರ್ ಪರಂಗಿಪೇಟೆ ಫಾನ್ ಖಾನ ಇಕ್ಬಾಲ್ ಕಣ್ಣೂರಿಂಚ ಪಾಕಜನ ನಾಯಕರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ಆಟೋ ರಿಕ್ಷಾಗಳ ಬಿಡಿಗ ಭಾಗಗಳಿಗಾಗಿರ್ಬೋದು ಅಥವಾ ಅದರ ಇಂಧನಗಳಿಗಾಗಿರ್ಬೋದು ನಿರಂತರವಾಗಿ ಬೆಲೆ ಏರಿಸುವಂತಹ ಕೆಲಸಗಳನ್ನು ಕೇಂದ್ರ ಸರ್ಕಾರ ಅದೇ ರೀತಿ ಇದಕ್ಕೆ ಯಾವುದೇ ತಾರತಮ್ಯ ಇಲ್ಲ ಎಂಬಂತೆ ರಾಜ್ಯ ಸರ್ಕಾರವು ನಡೆದುಕೊಳ್ಳುತ್ತಿರುವುದು ಒಂದು ಖೇದಕರವಾದಂತಹ ಸಂಗತಿ ಮಾತ್ರವಲ್ಲ. ಈ ಸಂಗತಿಯನ್ನು ಮುಂದಿಟ್ಟುಕೊಂಡು ರಾಜ್ಯದಾದ್ಯಂತ ಪ್ರತಿಭಟನೆಗಳ ಮೂಲಕ ಸಂಬಂಧಪಟ್ಟ ಇಲಾಖೆಯನ್ನು ಎಚ್ಚರಗೊಳಿಸುವಂತಹ ಮತ್ತು ಇದಕ್ಕೆ ಬೇಕಾದಂತಹ ನ್ಯಾಯಪರವಾದಂತಹ ಹೋರಾಟಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ನಮ್ಮ ಹಕ್ಕುಗಳನ್ನು ಕಸಿದುಕೊಳ್ಳುವಂತಹ ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೇವೆ ಮತ್ತು ಇದರಲ್ಲಿ ಖಂಡಿತವಾಗಿಯೂ ನಾವು ಯಶಸ್ವಿಯಾಗಲಿದ್ದೇವೆ ಎನ್ನುವಂತಹ ಭರವಸೆ ನಮಗಿದೆ. ಮಲ್ಪೆದ ನೇಚರ್ಡ್ ನಾಲ್ವೇರಿನ ಕೆರ್ನ ಆರೋಪಿ ಪ್ರವೀಣ್ ಅರುಣ್ ಚೌಗುಲ್ಲೆನು ಪೊಲೀಸರು ನೇಚರ್ದ ತೃಪ್ತಿನಗರ ಗೊಲೆತ್ತೊಂದು ಜಾಗದ ತನಿಖೆ ನಡಪಾದಿರು. ಮಲ್ಪೆದ ನೇಜರ್ಡ್ ಒಂಜೇ ಇಲ್ಲದ ನಾಲ್ವೇರಿನ ಕೆರ್ನ ಕೇಸಿಗೆ ಸಂಬಂಧ ಒಡಿಪು ಪೊಲೀಸ್ ಅಧಿಕಾರ್ಲ ಆರೋಪಿನ ಕೊನ್ನದು ಜಾಗದ ತನಿಖೆ ಮಲ್ತದೇರ. ಗುರುವಾರ ನೇಜರ್ದ ತೃಪ್ತಿನಗರೋಡು ತನಿಖೆ ನಡಪವನ ಜಾಗೆಗೆ ಆರೋಪಿ ಪ್ರವೀಣ್ ಅರುಣ್ ಚೌಗಲೆನೆ ತೊಂದು ಬೈದೇರ. ಈ ಪೊರ್ತುಡು ಆಯಂತು ಎರೆಂದು ಜಾಗೆಡು ಭಾರಿ ಜನ ಸೇಡ್ದಿತ್ತೇರ. ಆರೋಪಿನ ಎಂಕ್ಲಿನ ಕೈಕು ಕೊರ್ಲೆ ಎಂಕುಲು ಶಿಕ್ಷೆ ಕೊರ್ಪಾಂದ ಜನಕ್ಲು ಇವ್ರ ತೋಜಾಯರ. ಆರೋಪಿ ಇತ್ತಿನ ಪೊಲೀಸ್ ಗಾಡಿದ ಮಿತ್ತ ನುರ್ಕಿನ ಜನಕ್ಲಿನ ತುಯನ ಪೊಲೀಸರು ಲಾಠಿ ಬೀಜದ ಜನಕ್ಲಿನ ಗಿಡದೇರ. ಕೆಲವರಿಗೆ ಲಾಠಿ ಪೆಟ್ಟು ಬುಡ್ದುಂಡು ಪೊಲೀಸರ್ನ ಮಿತ್ತಲ ಜನಕ್ಲು ಇವ್ರ ತೋಜಾದ ಧಿಕ್ಕಾರ ಘೋಷಣೆ ಪಾಡ್ದೇರ. ಜನಕ್ಲಿನ ಇವ್ರದ ನಡುಟು ತನಿಖೆ ಮುಗೀತದ ಆರೋಪಿ ಪ್ರವೀಣ್ ಚೌಗುಲೆನೆ ತಂದು ಪೊಲೀಸರು ಪಿದಾಡಿಯರು. ಬೆದ್ರದ MCS ಬ್ಯಾಂಕ್ ದಂಚಿನ ಸಹಕಾರಿ ಸಂಘಲು ಮಾತಾ ಕಡೆಟ್ ಬತ್ತನ ದೇಶ ರಾಮರಾಜ್ಯ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ನಿರ್ದೇಶಕರ ಡಾಕ್ಟರ್ LH ಮಂಜುನಾಥ್ ಪಂತೆರ ಬೆದ್ರಡ್ ನಡ್ತೊಂದುಪ್ಪನ ಸಹಕಾರ ಸಪ್ತಾಹದ 2ನೇ ದಿನ 6 ಕೃಷಿ ಖುಷಿ ರೈತರನ ಸಂಕಷ್ಟ ಬಕ ಪರಿಹಾರ ಬಗೆಟ್ ಉಪನ್ಯಾಸ ಕೊರಿಯರು. ಮೂಡುಬಿದಿರೆ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ ಲಿಮಿಟೆಡ್ MCS ಬ್ಯಾಂಕ್ ಎಲ್ಪನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ಕೊಡು ಸಪ್ತಸಂಧ್ಯ ಸಹಕಾರಿ ಚಿಂತನ ಸರಣಿ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ നടത്തുന്നിത് ബുധവാര 2ನೇ ದಿನದ ಕಾರ್ಯಕ್ರಮ നടത്തുന്നുണ്ട്. ಬ್ಯಾಂಕ್ದ ವಿಶೇಷ ಕಾರ್ಯತುವನಾಧಿಕಾರಿ ಚಂದ್ರಶೇಖರ್ ಎದ್ದುಕೊಂಡಿರು MCS ಬ್ಯಾಂಕ್ ಗುರ್ಕಾರ್ಯ ಎಂ ಬಾಹುಬಲಿ ಪ್ರಸಾದ್ 2ನೇ ದಿನದ ಕಾರ್ಯಕ್ರಮದ ವಿಶೇಷತೆಯನ್ನು ತಿರುಪಾದು ಈ ವರ್ಷ 5 ಲಕ್ಷ ಕೋಟಿ ಆರ್ಥಿಕ ಸಹಕಾರನು ಸಹಕಾರಿ ಸಂಘಗಳು ರಾಷ್ಟ್ರವು ಕೊರಡುವುದು ಕೇಂದ್ರ ಸರ್ಕಾರ ತನ್ನ ಸಹಕಾರ ಸಪ್ತಾಹದ ಧ್ಯೇಯಡು ತಿರುಪಾದನೆಂದು ಪಂಡಿರು. ಕೃಷಿ ರೈತರ ಸಂಕಷ್ಟ ಮತ್ತು ಪರಿಹಾರ ಅಲ್ಲ, 17% ಅಷ್ಟು ಇವತ್ತು ಕೃಷಿ
ನಮ್ಮ ದೇಶದ GDPಗೆ ಕೊಡುಗೆಯನ್ನು ಕೊಡ್ತಾ ಇದೆ. 58% ಜನ ಇವತ್ತು ಹಳ್ಳಿಯಲ್ಲಿ ಉದ್ಯೋಗವನ್ನು ಕಲ್ಪಿಸಿಕೊಟ್ಟದ್ದು ಇವತ್ತು ಕೃಷಿ. ಆದ ಕಾರಣ ಕೃಷಿಗೆ ಬಹಳಷ್ಟು ಪ್ರಾತಿನಿಧ್ಯ ನಮ್ಮ ದೇಶದಲ್ಲಿ ಇದೆ. ಬಹುಶಃ ನಾನು ಯಾವಾಗಲೂ ಹೇಳಿಕೊಂಡು ಇಡೀ ಪ್ರಪಂಚದಲ್ಲಿ ಏನಾದರೂ ಹೆಚ್ಚು ಆರ್ಥಿಕ ಪರಿಸ್ಥಿತಿ ಕುಸಿತಂದರೆ ಭಾರತ ದೇಶದಲ್ಲಿ ಯಾವುದೇ ಆರ್ಥಿಕ ಕುಸಿತವನ್ನು ನಾವು ಕಾಣ್ತಾ ಇಲ್ಲ. ಯಾಕಂದರೆ ಸಹಕಾರಿ ಸಂಘಗಳ ಕೊಡುಗೆ ಆರ್ಥಿಕ ಬೆಳವಣಿಗೆಗೆ ಭಾರತದಲ್ಲಿ ಬಹಳಷ್ಟು ಇದೆ. ಆದ ಕಾರಣ ನಾವು ಸುಭದ್ರವಾಗಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ನಿರ್ದೇಶಕರು ಡಾಕ್ಟರ್ LH ಮಂಜುನಾಥ್ ಕೃಷಿ ಖುಷಿ ರೈತರನ ಸಂಕಷ್ಟ ಬೊಕ್ಕ ಪರಿಹಾರ ಬಗೆಟ್ ವಿಶೇಷ ಉಪನ್ಯಾಸ ಕೊಡ್ದು ಎಂಕ್ಲು ಗ್ರಾಮಾಭಿವೃದ್ಧಿ ಯೋಜನೆಡ್ ಬೆದ್ರ ತಾಲೂಕಿಗೂ 200 ಕೋಟಿ ರೂಪಾಯಿ ಉಪಯೋಗ ಮಲ್ತಂಡ MCS ಬ್ಯಾಂಕ್ ರಡ್ಡ್ ಗ್ರಾಮೋಲೆಗ್ 450 ಕೋಟಿ ರೂಪಾಯಿ ಗಳಸದಂಡು ಇಂಚಿನ ಸಹಕಾರಿ ಸಂಘಗಳು ಮಾತ ಕಡೆಟ್ ಬತ್ತನ ದೇಶ ರಾಮರಾಜ್ಯ ಆವೊಂದು ಪಂಡೇರು. ಫ್ರಾಗ್ಮೆಂಟೇಷನ್ ಕ್ಯಾನ್ ಇನ್ಕ್ರೀಸ್ ಯುವರ್ ಎಫಿಷಿಯನ್ಸಿ. ಜರ್ಮನಿಯಲ್ಲಿ ಮೋಸ್ಟ್ ಫ್ರಾಗ್ಮೆಂಟೆಡ್ ಲ್ಯಾಂಡ್ಸ್ 2 ಎಕರೆ 3 ಎಕರೆ, ಬಟ್ ದೇರ್ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಇಸ್ ಅಟ್ ಲೀಸ್ಟ್ 6 to 10 times ಮೋರ್ ದನ್ ಅಲ್ಸ್. ನಮ್ಮಲ್ಲೇ ಲ್ಯಾಂಡ್ ಫ್ರಾಗ್ಮೆಂಟೆಡ್ ಲ್ಯಾಂಡ್ಸ್ ಇದೆ, ಪ್ರೊಡಕ್ಟಿವಿಟಿ ಇಸ್ ವೆರಿ ಹೈ. ನಾಟ್ ಜಸ್ಟ್ ಅಮೆರಿಕನ್ ಎಕ್ಸಾಂಪಲ್. ಅಮೆರಿಕದಲ್ಲಿ ಲ್ಯಾಂಡ್ ಹ್ಯೂಜ್ ಲ್ಯಾಂಡ್ 300 ಎಕರೆ 400 ಎಕರೆ 1000 ಎಕರೆ 10,000 ಎಕರೆ, ಆಸ್ಟ್ರೇಲಿಯಾ ಯುರೋಪ್ ಎಲ್ಲ ತಗೊಳ್ಳಿ. ಆದರೆ ಕಂಟ್ರೀಸ್ ಲೈಕ್ ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಫ್ರಾಗ್ಮೆಂಟೆಡ್ ಲ್ಯಾಂಡ್ಸ್, ಬಟ್ ಈವನ್ ದೆನ್ ದೇರ್ ಪ್ರೊಡಕ್ಟಿವಿಟಿ ಇಸ್ ಮಚ್ ಹೈ. ಬಿಕಾಸ್ ಫ್ರಾಗ್ಮೆಂಟೆಡ್ ಲ್ಯಾಂಡ್ ಇದ್ದಾಗ ಪ್ಲಾನಿಂಗ್ ಕರೆಕ್ಟ್ ಮಾಡ್ಕೊಳ್ಳಿಕ್ಕಾಗತ್ತೆ, ಹೊಸ ಹೊಸ ಕೃಷಿಯನ್ನು ಮಾಡಲಿಕ್ಕಾಗತ್ತೆ. ಇವತ್ತಂತೂ ಏನು ಸ್ವಾಮಿ, ನೀವು ಯೂಟ್ಯೂಬ್ ಓಪನ್ ಮಾಡಿದರೆ ಸಾಕು, ಯಾವ ಕೃಷಿಯ ಬಗ್ಗೆ ಲೇಟೆಸ್ಟ್ ಟೆಕ್ನಾಲಜಿ ಬೇಕು ಅದು ನಿಮಗೆ ಸಿಗ್ತದೆ. ನೀವು ಯಾವುದೇ ಕೃಷಿಯನ್ನು ಆಲೋಚನೆ ಮಾಡಿ ಅದು ನಿಮಗೆ ಟೆಕ್ನಾಲಜಿ ಸಿಗ್ತದೆ. ಕೃಷಿ ಹೈನುಗಾರಿಕೆ ಸೇರಿದು ಬೇತೆ ಬೇತೆ ಕ್ಷೇತ್ರೊಳಿನ ಸಾಧಕರಾಯಿನ ನಂದಕುಮಾರ್ ಕುಡ್ವ, ಜೀವಂದ ಕುಮಾರ್, ಆನಂದ ಕೊಟ್ಟಾರಿ, ಗಿರಿಜಾ ಕಾಯರ್ಗುಂಡಿ, ಅಮ್ಮಣ್ಣಿ ಶೆಟ್ಟಿ, ಶ್ರೀಮತಿ ಗೀತಾ ಬೊಕ್ಕ ಸಂಪ ಕೊಡಂಗಲ್ ಮೆಕ್ಲೆಗೆ ಸಮ್ಮನದ ಮರ್ಯಾದೆ ಮಲ್ತೇರು. ಕುಡ್ಲನಂತೂರು CODP ನಿರ್ದೇಶಕರು ಧರ್ಮಗುರು ವಿನ್ಸೆಂಟ್ ಡಿಸೋಜ ಬೊಕ್ಕ ಬೆದ್ರ ಚರ್ಚದ ಹಿರಿಯ ಧರ್ಮಗುರು ಆಶೀರ್ವಚನ ಕೊರಿಯರು. ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರದ ವಿಜ್ಞಾನಿ ಡಾಕ್ಟರ್ ರವಿರಾಜ ಶೆಟ್ಟಿ, ಕನ್ನಡ ಸಾಹಿತ್ಯ ಪರಿಷತ್ ಬೆದ್ರ ತಾಲೂಕು ಗುರುಕಾರ್ಯರು ವೇಣುಗೋಪಾಲ ಶೆಟ್ಟಿ ಬಿನ್ನೆರಾದ ಪಾಲ್ದೆ ತುಂಡಿರು. ಮೂಡುಬಿದಿರೆ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ ಲಿಮಿಟೆಡ್ MCS ಬ್ಯಾಂಕ್ದ ಮುಖ್ಯ ಕಾರ್ಯತೂವನ್ನ ಅಧಿಕಾರಿ ಧರಣೇಂದ್ರ ಕುಮಾರ್ ಬೊಕ್ಕ ನಿರ್ದೇಶಕರು ಮಾತ ಈ ಪೊರ್ತುಡಿತ್ತೇರು. ಸಭಾಲೀಸಡದು ಬೊಕ್ಕ ಸಾಂಸ್ಕೃತಿಕ ವೈಭವ ಮೂಡಿದು ಬತ್ತಂಡು. ನೆಹರೂರನ ಬದುಕದ ಆದರ್ಶಲೆನ ಜೋಕುಲು ಬದುಕದ ಸೇರ್ಸವಂಡ ಜೋಕ್ಲನ ದಿನದ ಆಚರಣೆಗೆ ಅರ್ಥದಿಂಜನೊಂದು ಮಾಣಿ ಪೆರಾಜೆ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆದ ಗುರುಕಾರ್ಯರ ಪ್ರಹ್ಲಾದ ಶೆಟ್ಟಿ ಪಂತೆರ. ಮಾಣಿ ಪೆರಾಜೆ ಬಾಲ ವಿಕಾಸ ಶಾಲೆದ ಜೋಕ್ಲನ ದಿನಾಚರಣೆಡ ಆರು ಗುರ್ಕಾರ್ಮೆ ವಹಿಸದ ಪಾತಿರಿಯರ. ಬಂಟ್ವಾಳ ತಾಲೂಕು ಮಾಣಿಪೆರಾಜೆ ವಿದ್ಯಾನಗರದ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆಡೆ ಜೋಕ್ಲನ ದಿನನು ಸಂಭ್ರಮಡು ಆಚರಣೆ ಮಲ್ತೆರ. ಶಾಲೆದ ಆಡಳಿತ ಅಧಿಕಾರಿ ರವೀಂದ್ರ ದರ್ಬೆ ಮಾತ್ರೆಲ್ಲ ಎತ್ಕೊಂಡ್ಯಾರ. ಶಾಲೆದ ಆಡಳಿತ ಮಂಡಲದ ಗುರುಕಾರ್ಯರ ಪ್ರಹ್ಲಾದ ಶೆಟ್ಟಿ ಗುರುಕಾರ್ಮೆಡ ಶಾಲೆಡ್ ದುಂಬು ಕಲ್ತದಿನ ಡಾಕ್ಟರ್ ಪ್ರತೀಕ್ಷ ರೈ ಕಾರ್ಯಕ್ರಮ ಉದಿಪನ ಮಲ್ತದ ಪಾತಿರ್ದ ಶಾಲೆಡ್ ತಾನು ಕಲ್ತಿದಿನ ನೆಂಪುಲೆನ ದುಂಬುದಿಯರ. ಬಜಪೆ ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಶಾಲೆದ ಕಾರ್ಯಂತರ ಗೋಪಿನಾಥ ಹೆಗ್ಡೆ ಶಾಲಾ ಪತ್ರಿಕೆ ವಿಕಾಸ ಪಥ ಬಿಡುಗಡೆ ಮಲ್ತ್ಯಾರ. 2023-24 ಶೈಕ್ಷಣಿಕ ಸಾಲದ ಶಾಲೆದ ಮಟ್ಟದ ವಿಕಾಸೋತ್ಸವ ಪಂತಲೆಡ್ ಗೆಂದಿನಕ್ಲೆನ ಇನಾಮ್ಲೆನ ಪಟ್ಟಿಯರ. ಪ್ರಹ್ಲಾದ ಶೆಟ್ಟಿ ಗುರುಕಾರ್ಮೆದ ಪಾತ್ರ ಪಂಡದ ಕಡೀರ್ದ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಜನ್ಮದಿನನ್ನು ಜೋಕ್ಲಿನ ದಿನ ಆದ ಆಚರಣೆ ಮಲ್ತೊಂದುಂಡು. ನೆಹರೂರನ ಬದುಕದ ಆದರ್ಶಲೆನ ಜೋಕುಲು ಬದುಕಡು ಸೇರ್ಸವಂಡ ಜೋಕ್ಲಿನ ದಿನದ ಆಚರಣೆಗೆ ಅರ್ಥದಿಂಜುನೊಂದು ಪಂಡ್ಯರ. ಶಾಲೆದ ಆಡಳಿತ ಮಂಡಳಿ ಸದಸ್ಯರು ಸುಭಾಷಿಣಿ ಶೆಟ್ಟಿ ಕಾರ್ಯಂತರ, ಮಹೇಶ್ ಶೆಟ್ಟಿ ರಕ್ಷಕ ಶಿಕ್ಷಕ ಸಂಘದ ಗುರುಕಾರ್ದೆ ಕಸ್ತೂರಿ P ಶೆಟ್ಟಿ, ವಿದ್ಯಾರ್ಥಿ ಸಂಘದ ನಾಯಕಿ ಪ್ರೇಕ್ಷಾ ಪಾಲ್ಗೊಂಡರ. ಟೀಚರ್ ವಿಜಯಲಕ್ಷ್ಮಿ V ಶೆಟ್ಟಿ ಸೊಲ್ಮೆ ಸಂದಯರ, ಟೀಚರ್ ಲೈನ ಸುಧಾ ಎನ್ ರಾವ್ ಬೊಕ ಯಜ್ಞೇಶ್ವರಿ ಕಾರ್ಯಕ್ರಮ ಸುಧಾರ್ತೆರ. ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಟ್ಟಣೆ ಮಾಡಿ.
ಕನ್ನಡ 2023 ದೇಹದಾಡ್ಯ ಪಂಥ ಡಿಸೆಂಬರ್ 1 ನಡಪರೆಯುತ್ತದೆ ಆಲೆಕ್ಕುಡು ಟಿ ಶರ್ಟ್ ಬಕ ಲೋಗೋ ಬಿಡುಗಡೆ ಕಾರ್ಯಕ್ರಮ ಸುರತ್ಕಲ್ಡ್ ನಡೆತಂಡ ಸುರತ್ಕಲ್ದ ಕರ್ನಾಟಕ ಸೇವಾ ವೃಂದೋಡ್ ನಡೆದಿನ ಕಾರ್ಯಕ್ರಮಟ್ಟು ಕರ್ನಾಟಕ ಸೇವಾ ವೃಂದದ ಗುರುಕಾರ್ಯರು ಸುರೇಶ್ ಚಂದ್ರ ಶೆಟ್ಟಿ ಪಾತ್ರೆಡ್ದು ಇತ್ತದ ಕಾಲುಡು ನಮ್ಮ ಶರೀರಗೂ ವ್ಯಾಯಾಮ ಪನ್ಪುನವ ಅಗತ್ಯ ಅಂಚಾದಿಂಚಿನ ಕಾರ್ಯಕ್ರಮಕ್ಕೂ ಮಾತೆರ್ಲ ಎಡ್ಡೆ ಮನಸ್ಸುಡು ಸಾಕಾರ ಕುರುಡು ನಮ್ಮ ಮಾತು ಸೇರ್ದು ಒಂದು ಗೆಲ್ಮೆ ಪಡೆಪುನಂಚ ಮಲ್ಪುಗಾಂದು ಪಂಡ್ಯರು ಓಂ ಪ್ರಕಾಶ್ ಶೆಟ್ಟಿಗಾರ್ ಪಾತ್ರೆಡ್ದು ಜಿಮ್ ಸಂಸ್ಥೆದ 23ನೇ ವರ್ಷದ ಗೌಜಿಡ್ ಇಂಚಿನ ಕಾರ್ಯಕ್ರಮ ದೀವನ್ನವು ಖುಷಿ ತೈಚಾರ ಇಂದಕ್ಕೆ ಮಾತೆರ್ಲ ಸಾಕಾರ ಕುರುಡೊಂದು ಪಂಡ್ಯರ ಸಂಸ್ಥೆದ ಗುರುಕಾರ್ಯರು ಪುಂಡಲಿಕ ಬಿಟ್ಟು ಪಾತಿರ್ದು 150 ಹೆಚ್ಚು ಜನ ಪಾಲ್ದಿತ್ತುನ್ವೇರು ಇಸೇಸಾದ ಅಂಗಸರಿ ಇಜ್ಜಾಂದಿನ ಗೊಬ್ಬುದಕ್ಲು ಸತ ಪಾಲ್ದಿತ್ತುನ್ವೇರು ಬರವು ಕಲ್ಪನಕ್ಲಿಗ ಪಣವು ಸಾಯ ಬಡವರಿಗಾರಿ ಕುರ್ಪನ ಬಕ್ಕ ಬೇತೆ ಬೇತೆ ಕಾರ್ಯಕ್ರಮ ನಡಪರೆ ಉಂಡು ಹಿರಿಯ ವಿಭಾಗುಡು 7 ಮಾಸ್ಟರ್ಡ್ ಮುಜ್ಜಿ ವಿಕಲಚೇತನಡು 1 ಇಂಚ ಒಟ್ಟು 11 ವಿಭಾಗುಡು ಪ್ರತಿಯೊಂದು ಇಟ್ಲ ಗೆಂದಿನಕ್ಲಿಗ 15,000 ರೂಪಾಯಿ ಇನಾಮ್ ಕೊರ್ಪನೊಂದು ಪಂಡಿರ ಮರ್ಯಾದೆ ಗುರುಕಾರ್ಯರು ಪ್ರೇಮನಾಥ ಉಳ್ಳಾಲ ವಿದ್ಯಾಧರ ರಾವ್ ಇಡ್ಯ ಪ್ರಧಾನ ಕಾರ್ಯಂತರ ಅಶೋಕ್ ನಾಗೇಶ್ ಶೆಟ್ಟಿ ಒತ್ತು ಗುರುಕಾರ್ಯರು ಜೋಸೆಫ್ ಡಿಸೋಜಾ ಎಂಸಿಎಫ್ ದುಂಬುದ ಅಧಿಕಾರಿ ಶ್ರೀಕಾಂತ್ ಕಿಶನ್ ರಾವ್ ಹರೀಶ್ ಕುಮಾರ್ ಕೇಶವ ಎನ್ಕುಲಾಯಿ ಪ್ರವೀಣ್ ಸಾಯಿ ಪೃಥ್ವಿ ಪಾಲ್ದಿತ್ತುಂಡೆರ ಸೀನಿಯರ್ ಇದರಲ್ಲಿ 3 ವಿಭಾಗದಲ್ಲಿ 150 ದೇಹದಾಢ್ಯ ಸ್ಪರ್ಧಿಗಳು ಭಾಗವಹಿಸಲಿದ್ದಾರೆ. ಹಾಗೆ ಇದರಲ್ಲಿಂದು ಸ್ಫೂರ್ತಿದಾಯಕ ವಿಷಯ ಅಂದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದ ದೇಹದಾಢ್ಯ ವಿಕಲಚೇತನ ಪಟುವನ್ನು ನಮ್ಮ ವೇದಿಕೆಯಲ್ಲಿ ಅಭಿನಂದಿಸಲಿಕ್ಕುಂಟು. ಹಾಗೂ ರಾಷ್ಟ್ರೀಯ ಕ್ರೀಡಾಪಟುಗಳನ್ನು ಅಭಿನಂದನೆ ಮಾಡಲಿಕ್ಕುಂಟು. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದ ಕ್ರೀಡಾಪಟುಗಳನ್ನು ಅಭಿನಂದನೆ ಮಾಡಲಿಕ್ಕುಂಟು. ಹಾಗೂ ವಿದ್ಯಾರ್ಥಿ ವೇತನ, ಕಷ್ಟದಲ್ಲಿರುವ ನಮ್ಮ ಹಿತೈಷಿಗಳಿಗೆ ಅಕ್ಕಿ ವಿತರಣೆ, ಇಂಥ ಸಮಾಜಮುಖಿ ಕೆಲಸ ಇದರಲ್ಲಿ ನಡೆಯಲಿಕ್ಕಿದೆ. ಈ ನಡುವಲ್ಲಿ ಒಂದು ಸ್ಪೆಷಲ್ ಆಗಿ ಈ ಸುರತ್ಕಲ್ ಜನರಿಗೆ ಒಂದು ಸ್ಫೂರ್ತಿ ನೀಡತಕ್ಕಂಥ ಒಂದು ಬಾಡಿ ಬಿಲ್ಡಿಂಗ್ ಶೋ ಅನ್ನು ನಮ್ಮ ಪುಡ್ಲಿಕ್ ಹೊಸಬಿಟ್ಟವರು ಬಹಳ ಉತ್ತೇಜಕದಿಂದ ಅವರು ನನ್ನ ಹತ್ರ ಸಾಧಾರಣ 1 ತಿಂಗಳಿಂದಲೇ ಹೇಳಿದ್ದಾರೆ. ಪಾಪ ಅವ್ರು ಮಾಡಬೇಕಂತ ಕೆಲಸ. ಅವರು ಸಹ ಒಂದು ಸ್ಪೋರ್ಟ್ಸ್ ಮ್ಯಾನ್, ಅವರು ಕ್ರಿಕೆಟರ್ ಆಗಿ, ರೆಸ್ಲರ್ ಆಗಿ, ರಾಷ್ಟ್ರಮಟ್ಟದ ಕುಸ್ತಿಪಟು, ಒಳ್ಳೆ ಕ್ರಿಕೆಟರ್ ಅಂದ್ರೆ ಅವರು ಒಂದು ಒಳ್ಳೆ ಬೆಸ್ಟ್ ಬ್ಯಾಟ್ಸ್ಮನ್. ಅವರು ಈ ಸಲ ಈ ಬಾಡಿ ಬಿಲ್ಡಿಂಗ್ ಶೋ ಅನ್ನು ಮಾಡಬೇಕಂತೇಳಿ ಎಲ್ಲರನ್ನು ಸೇರಿಸಿಕೊಂಡು ಒಂದು ಉತ್ತಮ ರೀತಿಯ ಬಾಡಿ ಬಿಲ್ಡಿಂಗ್ ಶೋ ಅನ್ನು ಈ ವೇದಿಕೆಯಲ್ಲಿ ಮಾಡಲಿಕ್ಕಿದ್ದಾರೆ. ಇದು ನಿಜವಾಗಿಯೂ ಬಹಳ ಉತ್ತಮವಾದ ಕಾರ್ಯಕ್ರಮ. ಯಾವಾಗಲೂ ವ್ಯಾಯಾಮ ಬಹಳ ಅಗತ್ಯ. ಅದೇ ನಿಟ್ಟಿನಲ್ಲಿ ಇವತ್ತು ನಾಳೆ 9 ತಾರೀಕು ನಡೆಯತಕ್ಕಂಥ ಈ ಬಾಡಿ ಶೋ ಎಲ್ಲರ ಸಹಕಾರದಿಂದ ಇವತ್ತು ಈ ಸಂಘಟನೆಯಲ್ಲಿ ಹಲವಾರು ಒಳ್ಳೆ ವ್ಯಕ್ತಿಗಳಿದ್ದಾರೆ. ಪುತ್ತೂರು ವಿವೇಕಾನಂದ ಕಾಲೇಜ್ ಕೈತಲ್ದ ರೈಲ್ವೆ ಮೇಲ್ಸಂಕದ ಕಾಮಗಾರಿ ನನದ 3 ತಿಂಗಳು ಮುಗಿಯುಣುಂದು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತೆರ ನೆಹರು ನಗರದ ಹಾರಾಡಿ ಜೋಡ್ಸವನ ಮಾರ್ಗದ ರೈಲು ಮೇಲ್ಸಂಕ ಅಭಿವೃದ್ಧಿಗೆ ಶಿಲಾನ್ಯಾಸ ನಡಪಾದ 6 ಪಾತಿರಿಯರು. ಪುತ್ತೂರು ನೆಹರು ನಗರ ಹಾರಾಡಿ ಜೋಡ್ಸವನ ಮಾರ್ಗದ ವಿವೇಕಾನಂದ ಕಾಲೇಜ್ ಕೈತಲುಪ್ಪುನ ರೈಲು ಮೇಲ್ಸಂಕ ಅಗೆಲ ಮಲ್ಪನ ಕಾಮಗಾರಿಗೆ ಶಿಲಾನ್ಯಾಸ ಗುರುವಾರ ನಡೆತಂಡ. ಧಾರ್ಮಿಕ ವಿಧಿ ವಿಧಾನಲೆಡು ಪೂಜೆ ಮಲ್ತಿಬಕ್ಕ ಲೋಕಸಭಾ ಸದಸ್ಯರ ನಳಿನ್ ಕುಮಾರ್ ಕಟೀಲ್ ಶಿಲಾನ್ಯಾಸ ನಡಪಾಯಿರ. ನಳಿನ್ ಕುಮಾರ್ ಪಾತ್ರಿಡ್ದು ಮುರಾ ಎಪಿಎಂಸಿ ಬೊಕ್ಕ ವಿವೇಕಾನಂದ ಮೇಲ್ಸಂಕ ಇಂಚ ಮೂಜಿ ಅಂಡರ್ ಪಾಸ್ ಅಭಿವೃದ್ಧಿದ ಬೇಡಿಕೆ ಇತ್ತಂಡ. ಇಂದೇಟ್ ಮುರಾ ಬೊಕ್ಕ ಎಪಿಎಂಸಿ ರೈಲು ಕಾಮಗಾರಿ ಮುಗಿದಂಡ ವಿವೇಕಾನಂದ ರೈಲು ಮೇಲ್ಸಂಕದ ಬೇಡಿಕೆಯನ್ನು ಕಾಲೇಜ್ ತಕ್ಕಲು ದುಂಬೇದೀತೆರ ನನತ 3 ತಿಂಗಳು ಇಂದತ ಕೆಲಸ ಮುಗಿಪುಂಡು ನರೇಂದ್ರ ಮೋದಿ ಬೊಕ್ಕ ರೈಲ್ವೆ ಮಂತ್ರಿಲೆಗೆ ಮೆಚ್ಚುಗೆ ತೆರಿಪಾವೆಂದು ಪಂಡ್ಯರ. ದುಂಬುದ ಶಾಸಕರ ಸಂಜೀವ ಮಠಂದೂರು, ನಗರಸಭೆತ ದುಂಬುದ ಗುರುಕಾರ್ಯರು ಜೀವಂದರ್ ಜೈನ್, ಬಿಜೆಪಿ ನಾಯಕೆ ಅಪ್ಪಯ್ಯ ಮಣಿಯಾನಿ, ವಿವೇಕಾನಂದ ಕಾಲೇಜ್ ಆಡಳಿತ ಮಂಡಲದಕ್ಕೂ ಪಾಲ್ಗೊಂಡರ.
ಪುತ್ತೂರಿನಲ್ಲಿ ಬಹು ಬೇಡಿಕೆಯ ರೈಲ್ವೆ ಅಂಡರ್ ಪಾಸ್ಗಳು ಮೂರಿದ್ದು, ಒಂದು ಮುರಾ, ಇನ್ನೊಂದು APMC, ಮತ್ತೊಂದು ಪುತ್ತೂರು ವಿವೇಕಾನಂದ ಇಂಟು RTO ರೋಡ್. ಈಗಾಗಲೇ ಮುರಾ ಮತ್ತು APMC ಕಾಮಗಾರಿಗಳು ಪೂರ್ಣ ಆಗಿದೆ, ಜನರಿಗೆ ಉಪಯೋಗಕ್ಕೆ ಸಿಕ್ಕಿದೆ. ವಿವೇಕಾನಂದ ಕಾಲೇಜು ಬಹಳ ಬೇಡಿಕೆ ಇರತಕ್ಕಂಥ, ಯಾಕಂದರೆ 10-15 ಸಾವಿರ ವಿದ್ಯಾರ್ಥಿಗಳು ನಿತ್ಯ ಹೋಗತಕ್ಕಂಥ ರಸ್ತೆ. ಮತ್ತು ಈ ರಸ್ತೆ ವಿವೇಕಾನಂದ ಮುಂದಕ್ಕೆ ಹೋಗಿ RTO ಆಗಿ ಮೇಜರ್ ಉಪ್ಪಿನಂಗಡಿ ರಸ್ತೆಗೆ ಅದು ಕೂಡು ರಸ್ತೆ ಸೇರುವಂಥ ರಸ್ತೆ. ಹಾಗಾಗಿ ಬಹಳ ವಾಹನಗಳು ಬೈಪಾಸ್ ಇದ್ದಾಗಿದೆ, ವಾಹನಗಳ ದಟ್ಟಣೆ ಜಾಸ್ತಿ ಇದೆ. ಹಾಗಾಗಿ ಬಹಳ ವರ್ಷದಿಂದ ವಿವೇಕಾನಂದದವರು ಈ ಬೇಡಿಕೆಯನ್ನು ಮುಂದಿಟ್ಟಿದ್ದರು. ಬೇರೆ ಬೇರೆ ಕಾರಣದಿಂದ ರೈಲ್ವೆ ನಿಯಮಗಳು 50-50 ಕೊಡಬೇಕು ಅಂತ ಹೇಳುವಂಥದ್ದೆಲ್ಲ ಇದ್ದಾಗ ಇದನ್ನು ಬಹಳ ಪ್ರಯತ್ನ ಮಾಡಿ ಇವತ್ತು ಸ್ಯಾಂಕ್ಷನ್ ಮಾಡಿಸಿದ್ದೇವೆ. ನವೆಂಬರ್ 14-25 ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜದ ರವೀಂದ್ರ ಕಲಾಭವನಡು ಕನ್ನಡ ರಾಜ್ಯೋತ್ಸವ ಕಲಾ ಸಂಭ್ರಮ ತಾಳೆ ಮದ್ದಲೆ ಸಪ್ತಾಹ 2023 ಅಟ್ಟಣೆ ಮಲ್ಲನಂದು ಯಕ್ಷಾಂಗನ ಕುಡ್ಲದ ಕಾರ್ಯಕುರ್ಕಾರ್ಯರು ಭಾಸ್ಕರ ರೈ ಕುಕ್ಕುವಳ್ಳಿ ಸುದ್ದಿ ಕುಟುಡು ತೆರಿಪಾದಿರ. ಯಕ್ಷಾಂಗನ ಕುಡ್ಲದ ಕಾರ್ಯಕುರ್ಕಾರ್ಯರು ಭಾಸ್ಕರ ರೈ ಕುಕ್ಕುವಳ್ಳಿ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕುಟುಡು ಪಾತಿರ್ದು ಯಕ್ಷಾಂಗನದ ನಿಲೆಟ್ಟು ಡಾಕ್ಟರ್ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರ ಕುಡ್ಲ ವಿಶ್ವವಿದ್ಯಾನಿಲಯ ಕರ್ನಾಟಕ ಯಕ್ಷಭಾರತಿ ಪುತ್ತೂರ್ದ ಜತೆ ಸೇರಿಗಿಡ ಕನ್ನಡ ರಾಜ್ಯೋತ್ಸವ ಕಲಾ ಸಂಭ್ರಮ ತಾಳೆ ಮದ್ದಲೆ ಸಪ್ತಾಹ 2023 ಶ್ರೀಹರಿ ಚರಿತ್ರೆ ಏಕಾದಶಿ ಸರಣಿ ಬೊಕ 11ನೇ ವರ್ಷದ ನುಡಿಪರ್ಬ ಯಕ್ಷಾಂಗನ ರಾಜ್ಯೋತ್ಸವ ಪುರಸ್ಕಾರ ಕೊರ್ಪುನ ಸರಣಿ ನೆಂಪದ ಲೇಸ ಸಾಧಕ ಸಮ್ಮಾನ ಬೊಕ ಯಕ್ಷಾಂಗನ ಮರ್ಯಾದೆ ಪ್ರಶಸ್ತಿ ಕೊರ್ಪುನ ಕಾರ್ಯಕ್ರಮ ನವೆಂಬರ್ 14-25 ಅಟ್ಟಣೆ ಮಲ್ದಂಡ ನಿಚ್ಚಲ ಬಯ್ಯಗ 4 ಕಾರ್ಯಕ್ರಮ ಶುರುವಾಪುಂಡು ಬಿರಾಮ ಕಿರೋಡಿಯನ್ ಶತಮಾನ ನೆಂಪುದ ಕಾರ್ಯಕ್ರಮಲ ಈ ಪೊಟ್ಟುಡು ನಡಪೆರೊಂದು ಪಂಡಿರ. ಬ್ಯಾಂಕ್ ಆಫ್ ಬರೋಡದ ಪ್ರಧಾನ ವ್ಯವಸ್ಥಾಪಕರು ಗಾಯತ್ರಿ ತೊಡರ ಬುಲ್ಪು ಪತ್ತಾಯರೈತದ ಬಂಟರ್ನ ಸಂಘದ ಪುಣ್ಯತ ಗುರ್ಕಾರ್ಯರು ಸಂತೋಷ್ ಶೆಟ್ಟಿ ಪುಣ್ಯ ಸಪ್ತಾಹ ಉದಿಪನ ಮಲ್ಪೇರ ಡಾಕ್ಟರ್ EG ಶೆಟ್ಟಿ ಗುರ್ಕಾರ್ಮೆ ವಹಿಸುವೇರ ಕಲಾ ಪೋಷಕರ ಉದ್ಯಮಿ ಯಾದವ ಕೋಟ್ಯಾನ್ ಪೆರುಮುದರೆಗೆ ಯಕ್ಷಾಂಗನ ರಾಜ್ಯೋತ್ಸವ ಪ್ರಶಸ್ತಿ ಕೊರದು ಮರ್ಯಾದೆ ಮಲ್ಪನೊಂದು ಭಾಸ್ಕರ ರೈ ಕುಕ್ಕುವಳ್ಳಿ ಪಂಡ್ಯರ ಎಂ ಸುಂದರ ಶೆಟ್ಟಿ ಬೆಟ್ಟಂಪಾಡಿ ರವೀಂದ್ರ ರೈ ಕಳ್ಳಿಮಾರ್ ಪ್ರಧಾನ ಕಾರ್ಯಂತರ ತೋನ್ಸೆ ಪುಷ್ಕಳ ಕುಮಾರ್ ಕಾರ್ಯಂತರ ಲಕ್ಷ್ಮೀ ನಾರಾಯಣ ರೈ ಹರೇಕಳ ಸುದ್ದಿ ಮುಂದೆ ಎಕೆ ನಾರಾಯಣ ಶೆಟ್ಟರು ಮತ್ತು ಎಕೆ ಮಹಾಬಲ ಶೆಟ್ಟಿ ಇವರ ಸಹಸರನೆಯನ್ನು ಕೂಡ ಕಳೆದ 10 ವರ್ಷಗಳಲ್ಲಿ ಇದೇ ಒಂದು ವೇದಿಕೆಯಲ್ಲಿ ನಾವು ಸಂಯೋಜನೆ ಮಾಡಿಕೊಂಡು ಬಂದಿದ್ದೇವೆ. ಇದು 11ನೇ ವರ್ಷ. ಖ್ಯಾತ ಉದ್ಯಮಿ ಎಕೆ ಜಯರಾಮಶೇಖರ್ ಅವರು ಕುಟುಂಬಸ್ಥರಾಗಿ ಈ ಒಂದು ಸಂಸ್ಮರಣಾ ಇದರಲ್ಲಿ ಮುಂಚೂಣಿಯಲ್ಲಿ ಬಂದು ನಿಂತು ಅವರು ಯಕ್ಷಾಂಗನದ ಜೊತೆ ಕೈ ಜೋಡಿಸಿದ್ದಾರೆ. ಅಂತಹ ಅವರ ಸಂಸ್ಮರಣೆಯ ಜೊತೆ ಯಕ್ಷಗಾನ ಕ್ಷೇತ್ರದಲ್ಲಿ ವಿಶೇಷವಾಗಿ ತಾಳಮದ್ದಲೆಯಲ್ಲಿ ಮಾತಿನ ಮಂಟಪವನ್ನೇ ಕಟ್ಟಿದವರಂತವರು ಕೆ ಕಾಂತಾರಿಗಳವರು. ಬಹುಶಃ ತಾಳಮದ್ದಲೆ ಕ್ಷೇತ್ರ ಯಕ್ಷಗಾನ ಕ್ಷೇತ್ರದಲ್ಲಿ ಇದ್ದವರು ಕಾಂತಾರಿಗಳ ಬಗ್ಗೆ ತಿಳಿಯದವರು ಯಾರು ಇರುವುದಿಲ್ಲ. ಅಗ್ರ ಪಂಕ್ತಿಯಲ್ಲಿ ಇದ್ದು ಈ ತಾಳಮದ್ದಲೆ ಕಲಾಕ್ಷೇತ್ರಕ್ಕೆ ದೊಡ್ಡದಾದ ಕೊಡುಗೆಯನ್ನು ನೀಡಿದ ಕಾಂತಾರಿಗಳು ವಿದ್ವಾಂಸರು ಅವರ ಒಂದು ಸಂಸ್ಮರಣೆ ಕೂಡ ಅವರ ಕುಟುಂಬದ ಸದಸ್ಯರ ಸಹಕಾರದಿಂದ ನಾವು ನಡೆಸುವರಿದ್ದೇವೆ. ಶ್ರೀ ಆದಿ ಧೂಮಾವತಿ ದೇವಿ ವೈದ್ಯದೆ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಗೆಜ್ಜೆಗೆರೆ ಮೇಳದ 2ನೇ ವರ್ಷ ತಿರ್ಗಾಟದ ಸುರುತ್ತ ಸೇವೆ ಆಟ ಗುರುವಾರ ನಡೆತಂಡ ಅಶ್ವಮೇಧ ಹಬ್ಬಕ ಮನ್ಮಥ ಸುಂದರಿ ಪ್ರಸಂಗಲೇನ ಸುರುತ ದಿನ ಗುಬ್ಬುತೋ ಜೈರ. ಪುತ್ತೂರು ತಾಲೂಕದ ಗೆಜ್ಜೆಗೆರೆ ಮೂಲಸ್ಥಾನಡು ಗುರುವಾರ ಶ್ರೀ ಆದಿ ಧೂಮಾವತಿ ದೇವಿ ವೈದ್ಯದೆ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಗೆಜ್ಜೆಗೆರೆ ಮೇಳದ 2ನೇ ವರ್ಷದ ತಿರ್ಗಾಟಗು ಗೆಜ್ಜೆ ಮುಹೂರ್ತ ಸುರುತ್ತ ಸೇವೆ ಆಟ ಅಟ್ಟಣೆ ಆದಿತ್ತಂಡ ಗೆಜ್ಜೆನ ಅರಿಯಾನಲೆಡ್ದೇದ ದೇವಿ ವೈದ್ಯದೆ ಸತ್ಯಧರ್ಮ ಚಾವಡಿಡ್ಬಕ ಆದಿ ಧೂಮಾವತಿ ಸಾನದೆದುರು ಪ್ರಾರ್ಥನೆ ನಡಪಾದ ಪೂಜೆ ಮಲ್ತದ ಕಲಾವಿದರಿಗೆ ಗೆಜ್ಜೆ ಕುಡ್ದು ಅಕ್ಲು ಕಾರಗ ಗೆಜ್ಜೆ ಕಟ್ಟದ ಮೇಳದ ಒಟ್ಟುಗು ಸತ್ಯ ಧರ್ಮ ಚಾವಡಿ ಸೇರಿದ ಮಾತಾ ಸಾನ್ನಿಧ್ಯಲನ ಎದುರು ನಲಿತದ ಗೆಜ್ಜೆ ಮುಹೂರ್ತ ಅಂಡ್ ಚೌಕಿ ಪೂಜೆ ನಡಪಾದ ಭಕ್ತರಿಗೆ ಗೆಜ್ಜೆಗೆರೆ ಕ್ಷೇತ್ರದ ಆಡಳಿತದಕ್ಲೆಗ್ ಮೇಳದ ಸಂಚಾಲಕರು ಸೇರಿದ ಮಾತಾ ಜವಾಬ್ದಾರಿ ದಕ್ಲೆಗ್ ಪ್ರಸಾದ ಕೊರಿಯರ. ಗೆಜ್ಜೆಗೆರೆ ಮೇಳದಕ್ಲು ಸುರುತ ಸೇವೆ ಆಟ ಆದ ಅಶ್ವಮೇಧ ಪ್ರಸಂಗನು ಗುಬ್ಬುತ್ತೋ ಜಯರ ಐದು ಬಕ್ಕ ಮನ್ಮಥ ಸುಂದರಿ ಪ್ರಸಂಗದ ಪ್ರಯೋಗ ಪ್ರದರ್ಶನ ನಡತಂಡ ಊರು ಪರ ಊರ್ಲೆನ ಭಕ್ತರ ಆಟದ ಅಭಿಮಾನಿಗಳು ಸೇವೆ ಆಟ ತುಯ್ಯರ.
ಹೋರಾಟಕ್ಕಾಗಿ ಮುಂದಾದ. ಅವರನ್ನು ಹೋರಾಟದಲ್ಲಿ ಮಣಿಸಿ ಕಪ್ಪವನ್ನು ಸಂಗ್ರಹಣ ಮಾಡುವಂತಹ ಹೊತ್ತಿನಲ್ಲಿ ರಾಷ್ಟ್ರಶಿಲ್ಪಿಯಾದ ಮಯನನ್ನೇ ಬರಿಸಿ ನಿರ್ಮಿಸಿದವಾದಂತಹ ಭವ್ಯವಾದ ನಗರಿ ಇದು. ಅದ್ಭುತವೇ ಸರಿ, ವಿಸ್ಮಯವೇ ಸರಿ. ಕಪ್ಪ ಕಪ್ಪ ಅಯ್ಯ ಕಪ್ಪ ಇತ್ತು ಬಾಬಾ ಸಾಹಿತ್ಯ ಪಡೆಬೇಡು. ಆದರೆ ಯಾಕೋ ಕಂದ ನಾನಾಡಿದಂತಹ ಮಾತುಗಳು ನಿನಗೆ ಅರ್ಥವಾಗುತ್ತಾ ಇಲ್ಲ. ಪಾರ್ಥನ ಕುರಿತಾಗಿ ಆತನ ಯೋಗ್ಯತೆಗಳ ಕುರಿತಾಗಿ ನಾನು ಹೊಗಳುವುದಕ್ಕೆ ಸಾಲುದಿಲ್ಲ ಅಂತ ನನ್ನ ಹತ್ರ ಹೇಳಿದ್ರೆ ಸಾಕಾಗ್ತದೆ. ಹಾಗಲ್ವಾ ಅದು? ಅವರಿಗೆ ಅಣ್ಣ ಸಾಲುದಿಲ್ಲ ಅಂತೆ. ಸರಿ ಕೇಳಿ. ನೀನು ತುಂಬಿದ ಸಭೆಯಲ್ಲಿ ಪುತ್ರ ಧರ್ಮಕ್ಕನುಗುಣವಾಗಿ ನಿನ್ನಪ್ಪ ಎನ್ನುವ ಹಾಗೆ ನಾನು ಸಂಬೋಧಿಸಿದರೆ ನನ್ನನ್ನು ಒಪ್ಪಿಕೊಳ್ಳುವುದಕ್ಕೆ ನಿನ್ನ ಮನಸ್ಸು ಕೇಳುವುದಿಲ್ಲ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗ ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.